ಕರಾವಳಿಯಲ್ಲಿ ಕೋಮು ನಿಗ್ರಹ ದಳ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಉಡುಪಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಸರ್ಕಾರದ ಯೋಜನೆಯೇ ತಪ್ಪಾಗಿದೆ ಅಂತ ಹೇಳಿರುವ ಅವರು, ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನು ಹಿಂದೂ ವಿರೋಧ ನೀತಿಗೆ ರಚನೆ ಮಾಡಲಾಗಿದೆ ಎಂದಿದ್ದಾರೆ. ಹಿಂದೂಗಳನ್ನು ಬಂಧಿಸಲು ಈ ಫೋರ್ಸ್ ರಚಿಸ್ತಾ ಇದ್ದಾರೆ. ಈ ಟಾಸ್ಕ್ ಫೋರ್ಸ್ ತರುವ ಮೂಲಕ ಎಲ್ಲ ಸಮುದಾಯಗಳಿಗೆ ಸರಿಯಾದ ನ್ಯಾಯ ಕೊಡಲಿ ಅಂತ ಆಗ್ರಹಿಸಿದರು. ಶರಣ್ ಪಂಪುವೆಲ್ ಭರತ್ ಕುಂಡೆಲಿಗೆ ಬೆದರಿಕೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಇದೆಯಾ? ತನಿಖೆ ಬಂಧನ ಮಾಡುವ ಯಾವುದೇ ಪ್ರಕ್ರಿಯೆಗಳು ನಡೀತಾ ಇಲ್ಲ. ಇಬ್ಬರೂ ಕಾರ್ಯಕರ್ತರಿಗೆ ಪೊಲೀಸ್ ರಕ್ಷಣೆ ನೀಡಬೇಕು ಹಾಗೂ ಧಮಕಿ ಹಾಕಿದವರನ್ನ ಕೂಡಲೇ ಬಂಧಿಸಬೇಕು ಅಂತ ಒತ್ತಾಯಿಸಿದರು. ಸುಹಾಸ್ ಕೊಲೆಗೆ ಫಾಸಿಲ್ ಸಹೋದರನೇ ಫಂಡಿಂಗ್ ಮಾಡಿದ ಆರೋಪವಿದೆ. ಸರ್ಕಾರ ಕೊಟ್ಟ ಹಣವನ್ನ ಇದಕ್ಕೆ ಬಳಸಿದ್ದಾನೆ ಎಂಬ ಆರೋಪವಿದೆ ಎಂದರು. ಕಾಂಗ್ರೆಸ್ ಸರ್ಕಾರದಲ್ಲಿರುವ ಎಲ್ಲಾ ಮಂತ್ರಿಗಳು ರೌಡಿಗಳೇ. ಜೈಲಿಗೆ ಹೋಗಿ ಬಂದವರೇ ಜಾಸ್ತಿ ಇದ್ದಾರೆ. ಸಿದ್ದರಾಮಯ್ಯ, ಡಿಕೆಶಿಯಿಂದ ಆರಂಭಿಸಿ ಎಲ್ಲರ ಮೇಲೆ ಕೇಸ್ ಇದೆ. ಸರ್ಕಾರದಲ್ಲಿ ಇರುವವರೆಲ್ಲರೂ ರೌಡಿಗಳ, ಉತ್ತರ ಕೊಡಿ ಅಂತ ಪ್ರಶ್ನಿಸಿದರು. ನೋಡಿ, ರಾಜ್ಯ ಸರ್ಕಾರ ಯಾವುದನ್ನು ಮಾಡಿದ್ರು ಈ ಸರ್ಕಾರದ ಯೋಚನೆ, ನಾನು ಹೇಳಿದೆ ಈ ಸರ್ಕಾರದ ಯೋಚನೆ ತಪ್ಪಿದೆ. ಹೇಳಿದಲ್ಲ, ಆವತ್ತಿಂದ ಇವತ್ತಿನವರೆಗೆ ನೋಡಿದರೆ ಹಿಂದೂ ಸಮಾಜ ಬೇಡ, ಭಾರತ ಮಾತೆಗೆ ವಿರೋಧ ಮಾಡಿದವ್ರದ್ದು ಬಂಧನ ಮಾಡ್ತಾ ಇಲ್ಲ, ಪಾಕಿಸ್ತಾನ ಜಿಂದಾಬಾದ್ ಹೇಳಿದವ್ರದ್ದು ಬಂಧನ ಮಾಡೋದಿಲ್ಲ, ಮುಖ್ಯಮಂತ್ರಿಗೆ ಅವಹೇಳನ ಮಾಡಿದರೂ ಬಂಧನ ಮಾಡೋದಿಲ್ಲ, ಗೃಹ ಸಚಿವರಿಗೆ ಧಮಕಿ ಹಾಕಿದರೂ ಬಂಧನ ಮಾಡೋದಿಲ್ಲ. ಆದರೆ ಹಿಂದೂ ಸಮಾಜ ಯಾವುದೋ ಒಬ್ಬ ಹುಡುಗ ತಪ್ಪಿ ಬಡಿದ್ರೂ ಅವನನ್ನು ಬಂಧನ ಆಗ್ತದೆ. ಹೇಳಿದರೆ ಇದೆಲ್ಲವೂ ಇರತಕ್ಕಂಥದ್ದು ಹಿಂದೂಗಳ ವಿರೋಧ ನೀತಿ, ವಿರೋಧಿಸುವುದಕ್ಕೆ, ಹಿಂದೂಗಳನ್ನು ಬಂಧಿಸುವುದಕ್ಕೆ. ಹಾಗಾಗಿ ಇದರ ಮೇಲೂ ವಿಶ್ವಾಸಗಳು ಹೋಗಿದ್ದಾವೆ ನಮಗೆ. ಅವ್ರು ಮಾಡಲಿ, ಎಲ್ಲ ಸಮುದಾಯಗಳಿಗೆ ಸರಿಯಾಗಿರ್ತಕ್ಕಂಥ ನ್ಯಾಯ ಕೊಡಲಿ, ಮತ್ತೆ ಅವ್ರ ಮೇಲೆ ವಿಶ್ವಾಸ ಇರ್ಬೋದು. ಹಾಗಾಗಿ ಈಗ ಮಾಡ್ತಕ್ಕಂಥ ಎಲ್ಲ ಫೋರ್ಸ್ಗಳೇನಿದ್ದಾವೆ ಅದು ಒಂದು ಸಮಾಜಕ್ಕೆ ಸೀಮಿತ ಆಗಿರ್ತದೆ. ಇವತ್ತು ಇನ್ನೂ 2 ಕಾರ್ಯಕರ್ತರ ಮೇಲೆ ಧಮಕಿ ಹಾಕತಕ್ಕಂಥ ಕೆಲಸ ಕಾರ್ಯಗಳು ನಡೆದಿದೆ. ನಿನ್ನೆ ಗೃಹ ಸಚಿವರು ಬಂದ್ದಾರೆ, ಸಭೆ ಮಾಡಿದ್ದಾರೆ. ಆ ಸಭೆಯ ನಂತರ 2 ಬಂದಿದೆ. ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಇದೆಯಾ ಅಥವಾ ಇಂಥದ್ದನ್ನೆಲ್ಲ ತಡೆ ಹಿಡಿಯುವಂಥ ಶಕ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆಯಾ? ಯಾವುದೂ ಅರ್ಥನೇ ಆಗ್ತಾ ಇಲ್ಲ. ಆಗೀಗ ಒಂದು ದಿವಸ ಆಯ್ತು, ಯಾರ್ದು ಬಂಧನದ ಪ್ರಕ್ರಿಯೆಗಳು ನಡೆದಿಲ್ಲ, ಅದರ ಬಗ್ಗೆ ತನಿಖೆ ಮಾಡುವಂಥ ಯಾವ ಪ್ರಕ್ರಿಯೆಗಳು ನಡೆದಿಲ್ಲ. ನಾನು ಇವತ್ತು ಆಗ್ರಹ ಮಾಡ್ತೇನೆ ಈ ಸರ್ಕಾರಕ್ಕೆ, ಆ ಇಬ್ಬರೂ ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆಯನ್ನು ಕೊಡಬೇಕು, ಪೊಲೀಸನ್ನು ಕೊಡಬೇಕು ಮತ್ತು ರಕ್ಷಿಸಬೇಕು. ಮತ್ತು ಯಾರು ಬರೆದಿದ್ದಾರೋ ಅವರನ್ನು ತಕ್ಷಣ ಬಂಧಿಸಬೇಕು. ನೋಡಿ, ಈಗಾಗಲೇ ಅದರಲ್ಲಿ ಬಂದಿರತಕ್ಕಂಥದ್ದು ಫಾಸಿಲ್ನ ತಮ್ಮ ಫಂಡಿಂಗ್ ಮಾಡಿದ್ದಾನೆ, ಸರ್ಕಾರ ಕೊಟ್ಟ ಹಣವನ್ನೇ ಉಪಯೋಗ ಮಾಡಿದ್ದಾನೆ ಅಂತ ಇದು ಪೂರ್ಣ ತನಿಖೆ ಆಗಲಿ. 2ನೇದು ರೌಡಿ ಲಿಸ್ಟ್ ಅಂತ ಹಾಕಿದರೆ ಇವರು ಗೃಹ ಸಚಿವರು ಹೇಳಿದರೆ, ಇವರು ಸರ್ಕಾರದಲ್ಲಿರುವ ಎಲ್ಲ ಮಂತ್ರಿಗಳು ಅದೇ ಅಂತ ಹೇಳಬೇಕಾದಿತ್ತು. ಎಲ್ಲರೂ ಜೈಲಿಗೆ ಹೋಗಿ ಬಂದವರೇ ಇರೋದು ಜಾಸ್ತಿ. ಎಲ್ಲರ ಮೇಲೂ ಕೇಸುಗಳಿದ್ದಾವೆ. ಸಿದ್ದರಾಮಣ್ಣಯಿಂದ ಹಿಡಿದು ಡಿಕೆಶಿಯಿಂದ ಹಿಡಿದು ಎಲ್ಲರೂ ಎಷ್ಟೆಷ್ಟು ಕೇಸ್ ಇದೆ ಹುಡುಕಲಿ. ಇವರೆಲ್ಲರೂ ರೌಡಿಗಳ, ಅದಕ್ಕೆ ಉತ್ತರ ಕೊಡಲಿ ಅವರು.